ಒಂದು ಕಾಲದಲ್ಲಿ ಗೇಟ್ವೇ ಆಫ್ ಮಂಗಳೂರು ಎಂದು ಪ್ರಖ್ಯಾತಿಯನ್ನ ಪಡೆದುಕೊಂಡು ದೇಶ ವಿದೇಶದಲ್ಲೂ ಗುರುತಿಸಲ್ಪಡಲು ಕಾರಣವಾಗಿದ್ದ ಮಂಗಳೂರು ಮಹಾವೀರ ವೃತ್ತದಲ್ಲಿ ಸ್ಥಾಪಿಸಲ್ಪಟ್ಟಿದ್ದ ಬೃಹದಾಕಾರದ ಕಲಶ ಅಭಿವೃದ್ಧಿ ಕಾರಣಕ್ಕೆ ತೆರವುಗೊಳಿಸಲ್ಪಟ್ಟಿತ್ತು. ಬಳಿಕ ಅದನ್ನು ಸೂಕ್ತ ಸ್ಥಳದಲ್ಲಿ ನಿರ್ಮಾಣ ಮಾಡದ ಕಾರಣ ಮೂಲೆಗುಂಪಾಗಿತ್ತು. ಇದೀಗ ಮತ್ತೆ ಫ್ಲೈಓವರ್ ಪಕ್ಕದಲ್ಲೇ ಕಲಶವನ್ನ ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿದೆ. ಬನ್ನಿ ಈ ಕುರಿತ ವಿಶೇಷ ವರದಿ ನೋಡ್ಕೊಂಡು ಬರೋಣ. ಹೌದು, ಒಂದೊಮ್ಮೆ ಕಾಲದಲ್ಲಿ ಅತ್ತ ಬೆಂಗಳೂರು, ಇತ್ತ ಉಡುಪಿ, ಕಾಸರಗೋಡಿನಿಂದ ಆಗಮಿಸುವ ಜನ ಸೇರುವ ಮಹಾವೀರ ವೃತ್ತದಲ್ಲಿರುವ ಬೃಹದಾಕಾರದ ಕಲಶವನ್ನು ಕಂಡು ಜನ ಪಂಪ್ವೆಲ್ ಬಂತು ಎಂದು ಗುರುತಿಸುತ್ತಿದ್ರು. ಪಂಪ್ವೆಲ್ ಮಂಗಳೂರಿಗೆ ಮುಕುಟ ಮಣಿ ಅಂತಾಗಿತ್ತು. ಆದರೆ 2016ರಲ್ಲಿ ಪಂಪ್ವೆಲ್ನಲ್ಲಿ ಫ್ಲೈಓವರ್ ನಿರ್ಮಾಣ ಕಾಮಗಾರಿ ಹಿನ್ನೆಲೆಯಲ್ಲೇ ಇದನ್ನು ತೆರವುಗೊಳಿಸಿ ಬಳಿಕ ಮೂಲೆಗುಂಪು ಮಾಡಲಾಗಿತ್ತು. ಬಳಿಕ ಜೈನ್ ಸೊಸೈಟಿ ಒತ್ತಡದ ಮೇರೆಗೆ ಇದೀಗ ಮತ್ತೆ ಇದನ್ನು ಪಂಪ್ವೆಲ್ನಿಂದ ಪಡೀಲ್ ತೆರಳುವ ರಸ್ತೆ ಮಧ್ಯದಲ್ಲಿರುವ ವೃತ್ತದಲ್ಲಿ ಕಲಶ ಪುನರ್ ನಿರ್ಮಾಣ ಮಾಡಲಾಗಿದೆ. ಎರಡು 2003ರಲ್ಲಿ ಮಹಾವೀರ ವೃತ್ತ ಮಂಗಳೂರಿನ ಹೃದಯ ಭಾಗದಲ್ಲಿ ಮಂಗಳೂರಿಗೆ ಒಂದು ಗೇಟ್ವೇ ಇಂಡಿಯಾ ಇದ್ದ ಹಾಗೆ. ಮಂಗಳೂರಿಗೆ ಯಾವುದೇ ಜನರು ಯಾವ ಕಡೆಯಿಂದ ಬಂದರೂ ಮಂಗಳೂರಿನ ಪಂಪ್ವೆಲ್ ಸರ್ಕಲ್, ಮೊದಲು ಪಂಪ್ವೆಲ್ ಸರ್ಕಲ್ ಇತ್ತು, ಆ ವೃತ್ತವನ್ನು ಸುಮಾರು 43 ಸೆನ್ಸ್ ಜಾಗ ಇತ್ತು ಅದರಲ್ಲಿ. ಅದನ್ನು ಬಹಳಷ್ಟು ಸುಂದರೀಕರಣಗೊಳಿಸಿ ಅದನ್ನು ಜೈನ ಧರ್ಮದ ಮಹಾವೀರರ ಒಂದು ಸಂದೇಶವನ್ನು ಸಾರುವುದಕ್ಕೋಸ್ಕರ ಅಲ್ಲಿ ಒಂದು ಉತ್ತಮ ಒಂದು ಕಳಶವನ್ನು ನಿರ್ಮಾಣ ಮಾಡಿ ಆ ವೃತ್ತವನ್ನು ಸುಂದರೀಕರಣ ಮಾಡಲಾಗಿತ್ತು. 2016ರಲ್ಲಿ ನಮ್ಮ ಮಂಗಳೂರು ಬಹಳಷ್ಟು ಅಭಿವೃದ್ಧಿ ಆಗುವಂಥ ಸಂದರ್ಭದಲ್ಲಿ ದಟ್ಟಣೆ ಇರುವಂಥ ಸಂದರ್ಭದಲ್ಲಿ ಮಹಾವೀರ ವೃತ್ತವನ್ನು ಮೇಲ್ಸೇತುವೆ ನಿರ್ಮಾಣಕ್ಕಾಗಿ ತೆರವುಗೊಳಿಸುವಂಥ ಕೆಲ ವರ್ಷಗಳ ಹಿಂದೆ ಬಹಳಷ್ಟು ಅಂದವಾದ ಒಂದು ಮೇಲ್ಸೇತುವೆ ನಿರ್ಮಾಣ ಆಯಿತು. ಆ ಒಂದು ವೃತ್ತವನ್ನು ಉಳಿಸಬೇಕು, ಮಹಾವೀರ ಸ್ವಾಮಿಯ ಸಂದೇಶವನ್ನು ಜನರಿಗೆ ಮುಟ್ಟಿಸುವಂಥ ಒಂದು ಸರ್ಕಲ್ ನಿರ್ಮಾಣ ಆಗಬೇಕಂತ ಹೇಳುವಂಥ ಪ್ರಯತ್ನವನ್ನು ಮಾಡಿದಾಗ ಅದರ ಬದಿಯಲ್ಲಿ ಪಡೀಲ್ಗೆ ಹೋಗುವ ಜಂಕ್ಷನ್ ಅಂತ ಹೇಳಿದರೆ ಇಲ್ಲೇ ಸರ್ಕಲಲ್ಲಿ ಒಂದು ವೃತ್ತವನ್ನು ಮಾಡುವಂಥ ಅವಕಾಶ ನಮಗೆ ಮಾಡಿಕೊಟ್ಟಿದ್ದಾರೆ. ಸೋಮವಾರ ರಾತ್ರಿ 8:30ಕ್ಕೆ ಆರಂಭಿಸಲಾದ ಸ್ಥಳಾಂತರ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಮಂಗಳವಾರ ನಸುಕಿನ ಜಾವ 4:30ಕ್ಕೆ ಪೊಲೀಸ್ ಇಲಾಖೆ, ಮೆಸ್ಕಾಂ ಸಿಬ್ಬಂದಿ ಹಾಗೂ ಸ್ಥಳೀಯ ಯುವಕರ ಸಹಕಾರದಿಂದ ಕಳಶ ಮರುಸ್ಥಾಪನೆ ಮಾಡಲಾಗಿದೆ. ಮಂಗಳೂರು ಜೈನ್ ಸೊಸೈಟಿ ಅಧ್ಯಕ್ಷ ಪುಷ್ಪರಾಜ್ ಜೈನ್, ಕಾರ್ಯದರ್ಶಿ ಸಚಿನ್ ಕುಮಾರ್, ಕೋಶಾಧಿಕಾರಿ ವಿಜೇಶ್ ಬಳ್ಳಾಲ್, ಹಿಂದೂ ಮುಖಂಡ ಶರಣ್ ಪಂಪ್ವೆಲ್, ಮಾಜಿ ಕಾರ್ಪೊರೇಟರ್ ಸಂದೀಪ್ ಗರೋಡಿ, ವಿವಿಧ ಸಂಘ ಸಂಸ್ಥೆಗಳು ಸೇರಿದಂತೆ ಸುಮಾರು 40ಕ್ಕೂ ಅಧಿಕ ಮಂದಿ ಸ್ಥಳಾಂತರದ ವೇಳೆ ನೆರವಾದರು. ಇವತ್ತು ನೋಡುವಾಗ ಬಹಳಷ್ಟು ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಹಿಂದಿನ ಏನು 2016ರ ಮೊದಲು ಹೇಗಿತ್ತು ಅದೇ ವೈಭವ ಇವತ್ತು ಕಾಣ್ತಾ ಇದೆ. ಇವತ್ತು ನಿನ್ನೆ 4:15 ಗಂಟೆಗೆ ಇಟ್ಟಿದ್ದೇವೆ. ಇವತ್ತು ಬೆಳಗ್ಗೆಂದ್ರೆ ಅದನ್ನು ಸುಂದರೀಕರಣ ಮಾಡುವಂಥ ಕೆಲಸ ನಡೀತಾ ಇದೆ. ಅದು ಸ್ವಲ್ಪ ಕಳಶದ ಎಳೆಗಳಿಗೆ ಡ್ಯಾಮೇಜ್ ಆಗಿದೆ. ಅದನ್ನು ಕೂಡ ಇವತ್ತು ಕೆಲಸ ಆರಂಭ ಮಾಡಿದ್ದಾರೆ. ಇನ್ನು ಬರುವ 1.5-2 ತಿಂಗಳ ಒಳಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಅದನ್ನು ಲೋಕಾರ್ಪಣೆ ಮಾಡುವ ಕೆಲಸ ನಡೀತದೆ. ಮುಂದಿನ ದಿನಗಳಲ್ಲಿ ಈ ಒಂದು ಮಹಾವೀರ ವೃತ್ತ ಹೆಸರು ಅಲ್ಲಿ ಶಾಶ್ವತವಾಗಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ನಿರ್ದೇಶನ ಕೊಟ್ಟಿದೆ, ರಾಜ್ಯ ಸರ್ಕಾರ ಕೂಡ ಪರ್ಮಿಷನ್ ಕೊಟ್ಟಿದೆ, ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕೂಡ ಹೆಸರಿನ ಬಗ್ಗೆ ಏನಿಲ್ಲ, ಅದು ಮಹಾವೀರ ಸರ್ಕಲ್ ಆಗಿದೆ. ಅದನ್ನು ಮಾತ್ರ ಅಲ್ಲಿ ಉಳಿಸುವ ಕೆಲಸ ಆಗಬೇಕು. ನಮಗೆ ಸರ್ಕಲ್ ಇರಬೇಕು, ಆ ಕಳಶ ಇರಬೇಕು ಅಂತ ಹೇಳುವಂಥ ಪ್ರಯತ್ನ ನಮ್ದಿತ್ತು. ಅದೀಗ ಕೆಲಸ ಕೈಗೂಡಿದೆ, ನಮಗೆಲ್ಲ ಸಂತೋಷ ಆಗ್ತಿದೆ. ಕೊನೆಗೂ 9 ವರ್ಷಗಳಿಂದ ಮೂಲೆ ಗುಂಪಾಗಿದ್ದ ಈ ಕಲಶ 43 ಸೆಂಟ್ಸ್ ಜಾಗದಲ್ಲಿದ್ದ ಮಹಾವೀರ ವೃತ್ತದಲ್ಲಿ 2006ರಲ್ಲಿ ಕಲಶ ನಿರ್ಮಾಣವಾಗಿತ್ತು.
ಪಂಪ್ವೆಲ್ ಮೇಲ್ಸೇತುವೆ ನಿರ್ಮಾಣ ಹಿನ್ನೆಲೆಯಲ್ಲಿ 2016ರ ಮಾರ್ಚ್ ತಿಂಗಳಲ್ಲಿ ಕಲಶವನ್ನು ಪಂಪ್ವೆಲ್ ಹೊರಟಾಣೆಯ ಬಳಿಯ ಖಾಲಿ ಜಾಗದಲ್ಲಿ ತಾತ್ಕಾಲಿಕವಾಗಿ ಇರಿಸಲಾಗಿತ್ತು. ಅಲ್ಲಿ ಸಮರ್ಪಕ ನಿರ್ವಹಣೆ ಇಲ್ಲದೆ ಕಳಶ ಪಾಳು ಬಿದ್ದ ಸ್ಥಿತಿಯಲ್ಲಿತ್ತು. ಕಳೆದ 9 ವರ್ಷಗಳಿಂದ ಮೂಲೆ ಗುಂಪಾಗಿದ್ದ ಕಳಶವನ್ನು ಸ್ಥಳಾಂತರ ಮಾಡುವಂತೆ ಜೈನ್ ಸೊಸೈಟಿ ಹಾಗೂ ಜೈನ ಸಮಾಜ ನಿರಂತರವಾಗಿ ಪಾಲಿಕೆಯನ್ನ ಆಗ್ರಹಿಸಿತ್ತು. ಕಳೆದ ಕೆಲವು ತಿಂಗಳ ಹಿಂದೆ ಸ್ಥಳಾಂತರಕ್ಕೆ ಪಾಲಿಕೆ ಸೂಚನೆಯನ್ನ ನೀಡಿತ್ತು. ಪಾಲಿಕೆಯ ಮಾರ್ಗಸೂಚಿಗಳ ಅನ್ವಯ ಕಲಶ ಮರುಸ್ಥಾಪನೆ ಕೆಲಸ ಮಾಡಲಾಗಿದೆ. ರವೀಶ್ ಮಾಡಿಲ, ನಮ್ಮ ಕುಡ್ಲ ನ್ಯೂಸ್ 24/7.